ಚಲನಚಿತ್ರ ರಂಗಕ್ಕೆ ಉತ್ತಮ ಗುಣಮಟ್ಟದ ಚಿತ್ರವನ್ನ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಕುದ್ಕನ ಮದ್ಮೆ ಚಿತ್ರವನ್ನ ನಿರ್ಮಾಣ ಮಾಡಿದ್ದೇವೆ. ಈ ಚಿತ್ರ ಜನವರಿ 3ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕರಾದ ಎ.ಬಿ. ಜಯರಾಜ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕುದ್ಕನ ಮದ್ಮೆ ಸಿನಿಮಾ ಸಂಪೂರ್ಣ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿದ್ದು ಸಂಪೂರ್ಣ ಕುಟುಂಬ ಸಮೇತ ನೋಡುವಂತಹ ಚಿತ್ರ. ತುಳುವರಿಗೆ ಬೇಕಾದ ಕಾಮಿಡಿ ಫೈಟ್ ಹಾಡುಗಳನ್ನ ಒಳಗೊಂಡಿದೆ. ಪ್ರತಿಯೊಬ್ಬ ತುಳುನಾಡಿನ ಸಿನಿಪ್ರಿಯರು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ನಮಗೆ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಜನವರಿ 3ಕ್ಕೆ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ತುಳು ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ನಾವು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ನೀವೆಲ್ಲರೂ ಅದನ್ನು ಸಪೋರ್ಟ್ ಮಾಡಬೇಕು. ಈ ಸಿನಿಮಾದಲ್ಲಿ ತುಂಬ ಜನರ ಬೆವರಿದೆ. ಅದು ಲೈಟ್ ಬಾಯ್ ಇಂದ ಹಿಡಿದು ಡೈರೆಕ್ಟರ್ ತನಕ ಎಲ್ಲರೂ ಒಂದು ಒಟ್ಟಾಗಿ ಒಂದು ಒಳ್ಳೆ ಯೂನಿಟಿಯಲ್ಲಿ ವರ್ಕ್ ಮಾಡಿದ ಕಾರಣ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಇನ್ನು ಎಲ್ಲ ವೀಕ್ಷಕರಿಗೆ ಬಿಟ್ಟದ್ದು, ಯಾಕಂದರೆ ಎಲ್ಲರಿಗೂ ಅವರವರ ಮಗು ಒಳ್ಳೆ ಮಗುವೆ. ಆದರೆ ಇದರ ಜಡ್ಜ್ಮೆಂಟ್ ಈಗ ವೀಕ್ಷಕರು ತೀರ್ಮಾನ ಮಾಡಬೇಕು. ಚೆನ್ನಾಗಿ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ವಿನಂತಿ. ಇದೇ ವೇಳೆ ಚಿತ್ರದ ಬಗ್ಗೆ ಚಿತ್ರದ ಪ್ರಮುಖ ಹಾಸ್ಯ ನಟರಾದ ಅರವಿಂದ್ ಪೋಳಾರ್, ನವೀನ್ ಡಿ ಪಡೇಲ್, ನಟ ಪೃಥ್ವಿ ಅಂಬರ್, ನಟಿ ಶೀತಲ್ ನಾಯಕ್ ಮಾಹಿತಿಯನ್ನ ನೀಡಿದ್ರು. ಇದು ಪುನಃ ಕುದುಕನ ಮದ್ಮೆ ಎಡ್ಡೆ ಸಿನಿಮಾ ಮಗ ಹಾಸ್ಯ ಮಸ್ತ್ ಪ್ರಾಧಾನ್ಯತೆ ಕೊಡ್ತಿದ್ದೆ. ಮನಗ మన పూర కళావిధుల్లో లేదు అరవింద్ ఆను భోజన పూరేలో లేదు మస్తు ఒక కార్తిక్ ಬಂದದ ರಂಗಿತರಗಳು అంటే ಯಶಸ್ವಿ ಪಾತ್ರ ಮಂತಿನ ಕಾರ್ತಿಕ್ లేదు ಇಂದ ಮಾತ ಪೂರ ಕಲಾವಿದರ ಸಂಯೋಜನೆ ಮತ್ತು ಬಟ್ರು ಒಂದು ಚಿತ್ರ ನಿರ್ಮಾಣ ಮಂದಿರ ಕುದುಕನ ಮದ್ಮೆ ಜಯರಾಜ್ ಎಲ್ಲ ಒಂಚೂರು ಅಂತ ಕೇರಳದ ಸಿನಿಮಾದ ತೂದ ಅನುಭವದಾನ ಏನಾದ್ರು ಹತ್ರ ಈ ಮಲಯಾಳಂ ಟೈಪ್ ಪ್ರೆಸೆಂಟೇಷನ್ ಕೂಡ ತಯಾರಾಗಿದೆ. ಈ ಚಿತ್ರದ ವಿಶೇಷತೆ ದಾದಾನಿಗೆಂಡ ಈ ಮೂವಿ ಸದನ ನವೀನ್ ಪಲ್ಲಕನೆ ಮಲಯಾಳಂ ಮೂವಿ ದ ಲೆಕ್ಕನೆ ಯಾತುವಿನ ಮಟ್ಟ ಇತ್ತು ಮೂವಿ ಆಕ್ಟ್ ಮಾಡ್ತೀನಿ ನೆಕ್ಲ ಜಿಂಜ ಡಿಫರೆಂಟ್ ಉಂಡು ಬೊಕ್ಕ ಮಾತ ಹಾಸ್ಯ ಕಲಾವಿದೆಲ್ಲ ನೆಟ್ಟು ಉಳ್ಳೇರಿ ಬೊಕ್ಕ ಸಬ್ಜೆಕ್ಟ್ ಅಂತೂ ಸೂಪರ್ ಆದುಂಡು ಬೊಕ್ಕ ಪೃಥ್ವಿ ಅಂಬರ್ ಮಾರ್ಕೆಟ್ಲ ಹೀರೋ ಉಂಡು ನೇಗನಿಗೆಂಡ ನೆಟ್ಟ ರೋಲ್ ಅಂತೂ ಡಿಫರೆಂಟ್ ನೆಟ್ ರೆಡ್ ಹೀರೋ ಅಂತ ಉಳ್ಳೇರಿ ಮುಗ್ಗರು ದೇವಿಂದ ಉಳ್ಳೇರಿ ಬೊಕ್ಕ ನಮ್ಮ ಪೃಥ್ವಿ ಅಂಬರ್ ಉಳ್ಳೇರಿ ಅಂಜಾದ ರೆಡ್ ಹೀರೋ ಬೊಕ್ಕ ಹೀರೋಯಿನ್ ನಮಗೆ ನಮ್ಮ ಪಾತ್ರ ಇದ್ದೆ ಬಣ್ಣಾಲ್ದುಂಡು ನಮ್ಮೊಟ್ಟಿಗೆ ಬೇಟೆ ಮೂವಿಲ್ಲ ಪಿಕ್ಚರ್ ಯಾರನ್ನ ಮೈಂಡ್ ಡೆ ತೂದಿದ್ದೆ ಒಂಜಿ ಮಲಯಾಳಂ ಶೈಲಿದ ಸಾಂಸಾರಿಕ ಹಾಸ್ಯ ಪೂರೈತಿನ ಒಂಜಿ ಫಿಲ್ಮ್ ಆ ಸ್ಕ್ರಿಪ್ಟ್ ತೂದೆ ಹೆಂಗ್ ಬಾರಿ ಖುಷಿ ಆಗ್ತದೆ. ಐದ್ರ ಬೊಕ್ಕ ಪರ್ಫಾರ್ಮ್ ಮಲ್ಪನಾಗ ಜಯರಾಜ್ ಸರ್ನ ಡೈರೆಕ್ಷನ್ ಅವಡು ಜೀವನದಾನ ಇರ್ತಾರೆ, ಮಾವಲಣ್ಣ ಇರ್ತಾರೆ, ಕಂಪ್ಲೀಟ್ ಒಂಜಿ ಫ್ಯಾಮಿಲಿ ಆದ ಒಂಜಿ ಬಾರಿ ಪುಡ್ಲುಡು ಒಂಜಿ ಕ್ವಾಲಿಟಿ ಫಿಲ್ಮ್ ಮಲ್ಪರೆ ಕ್ವಾಲಿಟಿ ಫಿಲ್ಮ್ಗೆ ಎಂಚಿನ ಬೋರ್ಡ್ ಅವೇನ್ ಪೂರ ಒದಗಿಸಾದ ಒಂಜಿ ಸೀನ್ ಪನ್ನಾಗ ಖಾಲಿ ರಡ್ಡು ಶಾರ್ಟ್ ಅದ 15-20 ಶಾರ್ಟ್ ಗೆತ್ತ ಒಂದು ಫಿಲ್ಮ್ ಮಾಡಿದ್ರು. ಅಂಚದು ಬಾರಿ ಎಕ್ಸೈಟೆಡ್ ಆಗುಲ್ಲ ಫಿಲ್ಮ್ ರಿಲೀಸ್ ಆಗೋದು. ಸೊ ಕುದ್ಕನ ಮದ್ಮೆಗೆ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡ್ತದೆ ಎಂಗ್ಲಿಗೆ ಜನಕ್ಕೆ ಈ ಒಂದು ಫಿಲ್ಮ್ ರೀಚ್ ಮಾಡ್ತಾರೆ ಹೆಲ್ಪ್ ಮಾಡ್ಕೊಡ್ಬೇಕು. ತುಳು ಇಂಡಸ್ಟ್ರಿ ಎದುರು ಬರೋಣ ನಿಕ್ಕಲ್ಲ ಆತೆ ಒಂಜಿ ಹೆಲ್ಪ್ ಮಾಡ್ತಾರೆ ಅಂಚನೆ ನಮ್ಮ ಮದ್ಮೆ ರೆಡಿ ಆಗ್ತಿಂಡು. ಸೊ ನಿಕ್ಕಲ್ಲ ಮಸ್ತ್ ಸಪೋರ್ಟ್ ಬೋರ್ಡು ಮಾತಾ ತುಳು ಬರ್ಪುನ ಫಿಲ್ಮ್ ಅಂತ ಸಪೋರ್ಟ್ ಮಾಡ್ಲೆ ಅಂಚನೆ ಬರ್ಪುನ ಮಾತಾ ತುಳು ಫಿಲ್ಮ್ಸ್ ನ ತೂಲೆ ಪನೆ ಅಂಕಲ್ನ ವ್ಯೂವರ್ಸ್ ಡಕ್ಕೇನು ನಮ್ಮ ಜನಕ್ಕಳ್ದ ದಯಪಂಡ ಒಂಜೆ ಫಿಲ್ಮ್ ಗೆದ್ದೋಡು ಬಂದು ನಮಗೇನು ಬರ್ಪುನ ಮಾತಾ ತುಳು ಫಿಲ್ಮ್ಸ್ ಎಲ್ಲ ಗೆಂದವಡು ಮಾತಾ ಜನಕ್ಕಲ್ ಹೋದು ಬರ್ಪುನ ಮಾತಾ ತುಳು ಫಿಲ್ಮ್ಸ್ ತೂಲೆ. ಒಟ್ಟಿನಲ್ಲಿ ಜನವರಿ 3ರಂದು ಫುಲ್ ಕಾಮಿಡಿಯೊಂದಿಗೆ ಜನರನ್ನು ರಂಜಿಸಲು ಬರ್ತಿದೆ ಕುದ್ಕನ ಮದ್ಮೆ ಸಿನಿಮಾ.